ಪುತ್ತೂರು ನಗರದಾದ್ಯಂತ ಹುಚ್ಚು ನಾಯಿಗಳ ಉಪಟಳ ಆರಂಭವಾಗಿದ್ದು, ನಿನ್ನೆ ಒಂದೇ ದಿನ ಹುಚ್ಚು ನಾಯಿಗಳು 13 ಜನರಿಗೆ ಕಚ್ಚುವ ಮೂಲಕ ನಗರವಾಸಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಪುತ್ತೂರು ನಗರದ ಬಳುವಾರು, ನೆಹರು ನಗರ, ಬಲಮುರಿ ಮೊದಲಾದ ಕಡೆಗಳಲ್ಲಿ ಹುಚ್ಚು ನಾಯಿಗಳು ಇಂದು 13 ಜನರಿಗೆ ಕಚ್ಚುವ ಮೂಲಕ ನಗರಾದ್ಯಂತ ಭೀತಿ ಹುಟ್ಟಿಕೊಂಡಿದೆ. ಹುಚ್ಚು ನಾಯಿ ಕಡಿತಕ್ಕೊಳಗಾದವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮರಳಿದ್ದು, ಪುತ್ತೂರು ನಗರಸಭಾ ಅಧ್ಯಕ್ಷ ಜೀವಂಧರ್ ಜೈನ್ ಅವರು ಸರ್ಕಾರಿ ಆಸ್ಪತ್ರೆ ಮತ್ತು ನಾಯಿ ಕಡಿತಕ್ಕೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಶೀಘ್ರವೇ ಈ ಕುರಿತು ನಗರಸಭೆ ನಾಯಿಗಳ ಹಾವಳಿ ತಡೆಗಟ್ಟಲು ಕ್ರಮವನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು. ಹೇಳಿ ಸರ್. ಪುತ್ತೂರಿನ ನಗರದ ಬನ್ನೂರು ಮತ್ತು ಬಳುವಾರು ಪರಿಸರದಲ್ಲಿ ಒಂದು ಹುಚ್ಚು ನಾಯಿ ಇವತ್ತು ರಾದ್ದಾಂತ ಎಬ್ಬಿಸಿ ಅಲ್ಲಿ ಬಲಮುರಿ ಮತ್ತು ವಿವೇಕಾನಂದ ಆ ಪರಿಸರದಲ್ಲಿ ಒಂದು 2-3 ಜನ ವಿದ್ಯಾರ್ಥಿಗಳೇ ಹಾಗೂ ಒಂದು ಮಗುವಿಗೆ ಕಚ್ಚಿ ನಂತರ ಬಳುವಾರಿನ ವಿದ್ಯಾಗಣಪತಿ ಸ್ಟೋರ್ ಆ ವಠಾರದಲ್ಲಿ ಒಂದು ಸುಮಾರು 8 ಜನರಿಗೆ ಕಚ್ಚಿ ತೊಂದರೆ ಮಾಡಿತು. ತಕ್ಷಣ ಅಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಜೀವಂಧರ್ ಜೈನ್ ಅವರು ಹಾಗೆ ನಮ್ಮ ನಗರಸಭೆಯ ಕೌನ್ಸಿಲರ್ ಆದಂಥ ಶಿವರಾಮ್ ಸಪಲ್ಯ ಇವರಲ್ಲಿ ಧಾವಿಸಿ ಪ್ರಯತ್ನ ಮಾಡಿ ನಮ್ಮ ಶಿವರಾಮ್ ಸಪಲ್ಯರು ನಾಯಿಯನ್ನು ಸಾರ್ವಜನಿಕರ ನಾಯಿಯಿಂದ ರಕ್ಷಿಸಿ ಆ ನಾಯಿಯನ್ನು ವಧೆ ಮಾಡಿ ಇನ್ನೂ ಅದು ಹೆಚ್ಚಿನ ತೊಂದರೆ ಕೊಡದಂತೆ ಮಾಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಾಯಿ ಕಚ್ಚಿರುತ್ತದೆ. ಹಾಗೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ರಿಗೂ ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದೊಂದು ಇಂಜೆಕ್ಷನ್ ಇನ್ನು ರಾತ್ರಿ 7 ಗಂಟೆ ನಂತರ ಕೊಡಲಿಕ್ಕಿದೆ. ಹಾಗಾಗಿ ಮುಂದೆ ಅಧ್ಯಕ್ಷರು ತಿಳಿಸಿದ್ದಾರೆ, ಅದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳುವುದು ಅಂದರೆ ಅವರು ಮುಂದೆ ನಮಗೆ ತಿಳಿಸಲಿಕ್ಕಿದೆ.